ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಗುಡ್ ಈವ್ನಿಂಗ್. ನಾವೀಗ ಸಂಜೆ ವಾಯು ವಿಹಾರಕ್ಕೆ ಬಂದಿದ್ದೀವಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಕ್ಷಿತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ವ್ಲಾಗ್. ಸೊ ನನ್ನ ಹೆಸರು ಯಕ್ಷಿತಾ. ಹೇಗಿದ್ದೀರಾ? ನಾನು ಈಗ ಅಮ್ಮನ ಮನೆ ಸೀರೀಸ್ ಮಾಡ್ತಾಯಿದ್ದೀನಿ. ಅಮ್ಮನ ಮನೇಲಿ ಇರೋದ್ರಿಂದ ಇನ್ನು ಸ್ವಲ್ಪ ದಿನ ಅಮ್ಮನ ಮನೇಲೇ ಇದ್ದೀನಿ. ಸೊ ಹಾಗಾಗಿ ತಿಂದನೇ ವೀಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ರೂಟೀನೆಲ್ಲ ಆಗಿ ಇನ್ನು ಮಧ್ಯಾಹ್ನದ ತಯಾರಿಯಲ್ಲಿದ್ದೀವಿ. ಹಾಗೆ ಪಪ್ಪ ಇದು ಪೇಟೆಯಿಂದ ಸೊಪ್ಪು ತಂದಿದ್ರು. ಸೊ ಅದನ್ನೆಲ್ಲ ಈಗ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊಪ್ಪು ತುಂಬಾ ಒಳ್ಳೆಯದು ತಿಂದರೆ, ಬಟ್ ತಿನ್ನೋದು ಸ್ವಲ್ಪ ಕಷ್ಟ. ನಾನ್ ವೆಜ್ ಆದರೆ ಆಗುತ್ತೆ, ವೆಜ್ ಆದರೆ ಸ್ವಲ್ಪ ಕಷ್ಟ ತಿನ್ನೋದು. ಫ್ರೆಂಡ್ಸ್, ಬಂಗುಡೆ ಮೀನು ಕಾಯ್ಕೊಂಡಿಲ್ಲ, ಚಿನ್ನಿ ಬಂಗುಡೆ ನೋಡು. ಮತ್ತೆ ಮಧ್ಯಾಹ್ನಕ್ಕೆ ಕಂಚಿ ಅಮ್ಮನ ಸ್ಪೆಷಲ್ ಬದನೆದ ಕಚ್ಪಾತಂದು ಆಯ್ತೊಟ್ಟಿಗೆ ಬಂಗುಡೆ ಮೀನು ಸೊ ಫ್ರೈ ಆವಡು. ಸೊ ನಿನ್ನೆ ಇತ್ತು ಫ್ರಿಡ್ಜ್ ಇಡಿಪಾಡಂತ. ಸೊ ನೆನ್ನು ಫ್ರಿಡ್ಜ್ ಹಿಡ್ದಿಕ್ಕ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇಲ್ಲಿ ಈಗ ಸಂಜೆ 4 ಗಂಟೆ ಆಗಿದೆ. 4 ಅಲ್ಲ 3:15 ಆಯಿತು. ಅಕ್ಕಿ ಗೆಣಸು ಬೇಯಿಸುವ ಅಂತ ಸ್ವೀಟ್ ಪೊಟ್ಯಾಟೊ. ಸೊ ಇದನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದನ್ನ ಕುಕ್ಕರಲ್ಲಿ ಇಡುವ. ಕುಕ್ಕರಲ್ಲಾದರೆ ಬೇಗ ಆಗುತ್ತೆ. ಒಂದು 2 ವಿಜ್ಲ್ ಹಾಕಿದ್ರೆ ಸಾಕು, ಬೇಗ ಬೆಂದ್ಬಿಡುತ್ತೆ. ಹಾಗಾಗಿ ನಾನು ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ನಮ್ಮ ಸ್ವೀಟ್ ಪೊಟ್ಯಾಟೊ ರೆಡಿ ಆಗಿದೆ ಈವ್ನಿಂಗ್ ಚಾಯ್ಗೆ. ತುಂಬ ಚೆನ್ನಾಗಿ ಬೆಂದಿದೆ ಕುಕ್ಕರಲ್ಲಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಗುಡ್ ಈವ್ನಿಂಗ್. ನಾವೀಗ ಸಂಜೆ ವಾಯು ವಿಹಾರಕ್ಕೆ ಬಂದಿದ್ದೀವಿ. ಲಾಸ್ಟ್ ಟೈಮ್ ಕೂಡ ಇಲ್ಲಿ ವಿಡಿಯೋ ಮಾಡಿದ್ದೆ ನಾನು. ಆಗ ಫುಲ್ ಪ್ಲೇನ್ ಇತ್ತು, ಬಟ್ ಈಗ ಅಡಿಕೆ ಸಸಿಯನ್ನು ನೆಟ್ಟಿದ್ದಾರೆ ಇಲ್ಲಿ. ಬಟ್ ಇಲ್ಲಿ ವ್ಯೂ ಮಾತ್ರ ಸಖತ್ತಾಗಿದೆ. ಇದು ಗುಡ್ಡೆ ಅಂತ ಹೇಳ್ತೀವಲ್ಲ, ಒಪ್ಪಕ್ಕೆ ಇಲ್ಲಿ ನಿದ್ರೆ ಆಗ್ಲಿಕ್ಕಿಲ್ಲ.
ವ್ಯೂ ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ ಪ್ಲೇಸ್. ಇದು ಫುಲ್ ಎಂಟೈರ್ ವಿಲೇಜ್ ಕಾಣುತ್ತೆ ಇಲ್ಲಿ ನಿಂತು ನೋಡಿದ್ರೆ. ಬಟ್ ಸಂಜೆ 5-5:30 ಆಗಿದೆ, ಆದರೂ ಕೂಡ ಶೆಕೆ. ನಾನು ಬೆವರ್ತಾ ಇದ್ದೀನಿ ಈಗ ಕೂಡ. ಮೆಲ್ಲ 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 ಮೆಲ್ಲ. ಫ್ರೆಂಡ್ಸ್, ನಮಗೆ ಸ್ವಲ್ಪ ಶಾಪಿಂಗ್ ಇತ್ತು, ಹಾಗೆ ನಾವೀಗ ಪೇಟೆಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ಇದ್ದೀವಿ. ಅಂದರೆ ನನಗೆ ತುಂಬ ದಿನದಿಂದ ಚಿಕನ್ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಅಕ್ಕಿ ಮತ್ತು ಅದೆಲ್ಲ ಮಸಾಲೆ ಐಟಮ್ಸ್ ಎಲ್ಲ ಬೇಕಲ್ವಾ, ಹಾಗಾಗಿ ಇಲ್ಲಿ ಬಂದ್ವಿ ನಾವು. ಬಿರಿಯಾನಿ ರೈಸ್ ಎಲ್ಲ ತೊಗೊಂಡ್ವಿ. ಮತ್ತು ಕಸಕಸೆ ಮತ್ತು ಇಸ್ಬು ಅಂತೆಲ್ಲ ಸಿಗುತ್ತೆ. ಅದು ಹೀಟ್ ಅಂದರೆ ಈಗ ತುಂಬ ಬಿಸಿಲಿರೋದ್ರಿಂದ ಈಗ ನೀರಿಗೆಲ್ಲ ಹಾಕಿ ಕುಡಿದ್ರೆ ತುಂಬಾ ಒಳ್ಳೆಯದು ನಮ್ಮ ಹೆಲ್ತಿಗೆ. ಸೊ ಟೈಪ್ ಇದೆಲ್ಲ ಏನು ಕಸಕಸೆ, ಇದು ಬ್ಲ್ಯಾಕ್ ಕಲರ್ ಇದೆಲ್ಲ ಇದು ಕಸಕಸೆ. ಮತ್ತು ಇನ್ನೊಂದು ಬರುತ್ತೆ ಇಸ್ಬು ಅಂತೆಲ್ಲ. ಸೊ ಅದನ್ನೆಲ್ಲ ತೊಗೊಂಡ್ವಿ. ಪಾಪಿ ಸೀಡ್ಸ್ ಅಂತ ಏನೋ ಬರೆದಿದ್ದಾರೆ. ಅಂದರೆ ಈ ಸೂಪರ್ ಮಾರ್ಕೆಟಿಗೆಲ್ಲ ಹೋದರೆ ಈ ಐಟಮ್ಗಳದ್ದು ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂತೆಲ್ಲ ಬೇಗ ಗೊತ್ತಾಗುತ್ತೆ. ಅದರಲ್ಲಿ ಐಟಮ್ಸಲ್ಲೆಲ್ಲ ಬರೆದಿರ್ತಾರಲ್ಲ, ಅದೆಲ್ಲ ತಿಳ್ಕೊಳ್ಬೋದು. ಪಾಪಿ ಸೀಡ್ಸ್ ನನಗೆ ಇವತ್ತೇ ಗೊತ್ತಾಗಿತ್ತು. ಆ್ಯಂಡ್ ಅಮ್ಮ ಕೂಡ ಫಸ್ಟ್ ಟೈಮ್ ಸೂಪರ್ ಮಾರ್ಕೆಟ್ಗೆ ಬಂದಿದ್ದು. ಎಕ್ಸೈಟ್ ಆಗಿದ್ದಾರೆ, ಬಟ್ ಏನು ತೊಗೊಳೋದಕ್ಕೆ ಬಿಡ್ತಾ ಇಲ್ಲ. ಅವ್ರಿಗೆ ಯಾಕೆ ಬೇಕು, ಸುಮ್ಮನೆ ಸಾಕು ಸಾಕು ಅಂತ ಹೇಳ್ತಿದ್ದಾರೆ ಅಮ್ಮ. ಫ್ರೆಂಡ್ಸ್, ನಮ್ಮ ಶಾಪಿಂಗ್ ಎಲ್ಲ ಆಯಿತು. ಸೊ ಇನ್ನು ಹಾಸ್ಪಿಟಲ್ ಕಡೆ ಹೊರಡ್ತಾ ಇದ್ದೀವಿ. ಹಾಸ್ಪಿಟಲ್ ಅಂದರೆ ಡೆಂಟಲ್ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀವಿ. ಅಮ್ಮಂದು ಒಂದು ಹಲ್ಲು ಹೋಗಿದೆ, ಸೊ ಅದನ್ನ ರೀಪ್ಲೇಸ್ ಮಾಡೋದಕ್ಕೆ ಅಂತ. ಹೌದು, ಇವತ್ತು ಎಲ್ಲ ಚೆಕ್ಕೆಲ್ಲ ಮಾಡಿ ಅದರ ಹಚ್ಚನ್ನು ತೊಗೊಂಡ್ರು. ಹಲ್ಲು ಅವರು ರಿಪ್ಲೇಸ್ ಮಾಡಬೇಕಲ್ಲ, ಅದಕ್ಕೆ ಒಂದು 4 ದಿನ ಬಿಟ್ಟು ಬರೋದಕ್ಕೆ ಹೇಳಿದ್ದಾರೆ. ಸೊ ಇನ್ನೊಂದು 4 ದಿನ ಬಿಟ್ಟು ಬರಬೇಕು. ಫ್ರೆಂಡ್ಸ್, ಈಗ 4 ದಿನ ಆಗಿದೆ. ನಾವು ಮೊನ್ನೆ ಹೋಗಿದ್ವಲ್ಲ, ಅದಾದಮೇಲೆ 4 ದಿನ ಆಯಿತು. ಈಗ ಮತ್ತೆ 4 ದಿನ ನಂತರ ಹೋಗ್ತಾ ಇದ್ದೀವಿ ಹಾಸ್ಪಿಟಲಿಗೆ. ಲಾಸ್ಟ್ ಟೈಮ್ ನಾನು ಹೇಳಿದಾಗೆ ಡಾಕ್ಟರ್ ಅಚ್ಚು ಎಲ್ಲ ತೆಗೆದ್ರು ಹಲ್ಲಿದ್ದು. ಅಂದರೆ ಅವ್ರಿಗೆ ಗೊತ್ತಾಗಬೇಕಲ್ಲ ಯಾವ ಸೈಜ್ ಹಲ್ಲಿಡೋದು ಅಂತ ಹೇಳಿ. ಹಾಗೆ ಸೊ ಇವತ್ತು ಹಲ್ಲು ಫಿಕ್ಸ್ ಮಾಡಿಕೊಂಡೇ ಬರ್ತೀವಿ. ಡಾಕ್ಟ್ರ್ ಮೊನ್ನೆ ಹೇಳ್ದಂಗೆ ಒಂದು ಪರ್ಮನೆಂಟ್ ಹಲ್ಲು ಮತ್ತು ಇನ್ನೊಂದು ಡೈಲಿ ನಾವು ಈಗ ತೆಗಿಬೇಕು. ಸಂಜೆ ತೆಗೆದು ನೆಕ್ಸ್ಟ್ ದಿನ ಅದನ್ನ ಕ್ಲೀನ್ ಮಾಡಿ ಮತ್ತೆ ಅದನ್ನ ಹಾಕೋದು. ಆ ಟೈಪಲ್ಲಿ 2 ಟೈಪಲ್ಲಿ ಹಲ್ಲು ಬರುತ್ತೆ ಅಂತೆ. ಸೊ ನಾವು ಹೇಳಿದ್ವಿ ನಮಗೆ ಪರ್ಮನೆಂಟ್ ಹಲ್ಲೇ ಆಗ್ಬೋದು ಅಂತ. ಡೈಲಿ ತೆಗಿಯೋದು ಮತ್ತು ಅದು ಬೇರೆ ಹಲ್ಲಿಗೆ ಕೂಡ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ರಿಸ್ಕ್ ಬೇಡ ಅಂತ ಹೇಳಿ ಪರ್ಮನೆಂಟ್ ಹಲ್ಲೇ ಹಾಕಿ ಅಂತ ಹೇಳಿದ್ವಿ. ಅಂದರೆ ಅಮ್ಮಂದು ತುಂಬ ಗ್ಯಾಪ್ ಇರೋದ್ರಿಂದ ಹಲ್ಲು 4 ಹಲ್ಲು ಇದ್ದು ಒಂದು ಸೆಟ್. ಅದು ಅಮ್ಮಂದು ಅಲ್ಲೆಲ್ಲ ಈಗ ಜೋಡಿಸಿ ಆಯಿತು. ಪರ್ಮನೆಂಟ್ ಹಲ್ಲಿಗೆ 4500 ರೂಪೀಸ್ ಆಗುತ್ತೆ. ನಮಗಷ್ಟು ಚಾರ್ಜಸ್ ಆಯಿತು, 4500. ಮತ್ತು ನಾವು ಡೈಲಿಗೆ ತೆಗೆದು ಹಾಕೋ ಹಲ್ಲಿಗಾದರೆ 1500 ಆ ರೇಂಜಲ್ಲೇನೋ ಆಗುತ್ತೆ ಅಂತ ಹೇಳಿದ್ರು ಡಾಕ್ಟರ್. ಹಾಗೆ ಈಗ ನಮ್ಮ ಅಮ್ಮಂದು ಹಲ್ಲಿಂದು ಟ್ರೀಟ್ಮೆಂಟ್ ಆಯಿತು. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವೀಡಿಯೋದನ್ನು ಮರಿದೆ ನೋಡಿ. ಅಲ್ಲಿ ತನಕ ಬಾಯ್ ಬಾಯ್.